ನಾವು ರಸ್ತೆಗೆ ಇಳಿದು ಕೂಗಾಡುವವರಲ್ಲ, ರಸ್ತೆಗೆ ಇಳಿದು ಹೋರಾಡುವವರು ಅಲ್ಲ. ನಮಗೆ ಸ್ಪಂದನೆ ಕೊಡದೇ ಇದ್ದರೆ ಈ ಸಲ ನಾವು ಕೂಡ ಚುನಾವಣೆ ಬರ್ತಾ ಇದೆ, ನಾವು ಕೂಡ ಚುನಾವಣೆಯಲ್ಲೇ ಅದಕ್ಕೆ ಉತ್ತರ ಕೊಡ್ತೇವೆ. ನಮಗೆ ಖಂಡಿತ ನಿಗಮ ಬೇಕು. 2A ಫೆಸಿಲಿಟಿ ನಮ್ಮ ಬಂಟರು ನೋಡಲಿಕ್ಕೆ ದೊಡ್ಡ ದೊಡ್ಡ ಜನರು ಇದ್ದಾರೆ, ಅದು 25%. 75% ಜನರಿಗೆ ಮೆಡಿಕಲ್ ಇಲ್ಲ, ಎಜುಕೇಷನ್ ಮಕ್ಕಳಿಗೆ 100% ತೆಕ್ಕಿದ್ರು ಎಜುಕೇಷನ್ಗೆ ಪ್ರಾಬ್ಲಮ್ಮು. ನಮ್ಮದು ಬೇಡಿಕೆ ಒಂದು 3B ಇದು 2Aಗೆ ಎಲ್ರಿಗೂ ಸಿಗುವಂಥ ಸೌಲಭ್ಯ ನಮಗೂ ಸಿಗಬೇಕು. ಮತ್ತು ಎಲ್ಲ ಸಮಾಜದವರು ನಿಗಮ ಸಿಕ್ಕಿದೆ, ನಮಗೂ ನಿಗಮ ರಚನೆ ಆಗಬೇಕು, ಬಂಟರ ನಿಗಮ. ನಾವು ಈ ಸಲ ಹೋರಾಟ ಮಾಡೋದಿಲ್ಲ, ಖಂಡಿತ ಒಂದು ಮಾಡ್ತೇವೆ. ನಾವು ಇದರ ಮೊದಲು ಕೂಡ ಮಾಡಿ ತೋರಿಸ್ತೇವೆ. ಇಲ್ಲಿ ಒಂದು ಸುಂದರಂ ಶೆಟ್ಟಿ ಅವರ ಒಂದು ರೋಡಿನ ವಿಷಯ ಬಂದಾಗ ಆ ಇಲೆಕ್ಷನಲ್ಲಿ ನಾವು ಬಂಟರು ಎಲ್ಲ ಒಟ್ಟಾಗಿದ್ದಾರೆ. ಈಗ ನಾವು ಅಂಥ ಸಂದರ್ಭ ಬಂದರೆ ಓಟು ಅಲ್ಲಿ ಗುಟ್ಟಲ್ಲಿ ಆಗುದಲ್ಲ, ಎದುರು ಹೋರಾಟ ಮಾಡಬೇಕು, ಕಟ್ ಮಾಡಬೇಕಂತಿಲ್ಲ. ಅದು ಖಂಡಿತ ಮಾಡ್ತೇವೆ. ಒಂದು ಶಕ್ತಿ ನಮ್ಮ ಹತ್ರ ಇದೆ. ನಮ್ಮ ಹತ್ರ 150 ಮನುಷ್ಯಂಗ ಇದ್ರಾದ್ರೆ UAE ಅಲ್ಲಿ, ಅಮೆರಿಕದಲ್ಲಿ ಎಲ್ಲ ಕಡೆ ಇದೆ. ಒಂದು ಆ ಒಂದು ಓಟಿನ ಸಂದರ್ಭದಲ್ಲಿ ಎಲ್ಲ ರಜೆ ಮಾಡಿ ಬಂದು ಸೋಲಿಸ್ಲಿಕ್ಕೆ ಯಾರು ನಮ್ಗೆ ಕಷ್ಟ ಆಗ್ಲಿಕ್ಕಿಲ್ಲ. ಒಂದು ಖಂಡಿತ ನಾನು ಹೇಳ್ತೇನೆ, ಈಗ ಹೇಳಿದ್ರು ದೇವಪ್ರಸಾದ್, ನಾವು ಬೇಡುವವರಲ್ಲ ಅಂತ. ನಾವು ಬೇಡುವವರಲ್ಲ, ನಾವು ಡೊನೇಷನ್ ಅದು ಇದು ಮಾಡಿ ನಮ್ಮ ಸಮಾಜವನ್ನು ನಾವು ಸಾಕ್ತೇವೆ, ಅದಲ್ಲ. ಆದರೆ ಈ ತಾರತಮ್ಯ ಯಾಕೆ? ಎಲ್ರಿಗೂ ನೀವು ಮಾಡ್ತೀರಿ, ಎಲ್ಲರ ಇದು ಮಾಡ್ತೀರಿ, ನಮಗೆ ಇದು ಯಾಕೆ ತಾರತಮ್ಯ ಮಾಡ್ತೀವಿ? ನಾವು ನಮ್ಮ ಬಡವರನ್ನು ಈಗ 20 ಕೋಟಿ ಮುಂಬೈಯಿಂದ ತಂದು ನಾವು ಇಲ್ಲಿ 250ಕ್ಕಿಂತಲೂ ಹೆಚ್ಚು ಮನೆ ತರ್ಪಾಲ್ ಮನೆಯವರಿಗೆ ಅದು ಇದು ಅಂತ ನಾವು ಎಲ್ಲಿ ಏನು ಪ್ರಾಬ್ಲಮ್ ಆದರೂ ನಾವಲ್ಲಿ ರೆಡಿ ಆಗ್ತೇವೆ. ದಾನಿಗಳಿಂದ, ಮುಂಬೈಯಿಂದ, ಹೊರ ರಾಜ್ಯದಿಂದ, ಹೊರ ರಾಷ್ಟ್ರದಿಂದ ಧನವನ್ನು ಸಂಗ್ರಹಿಸಿ ಇದ್ದವರಿಂದ ಡೊನೇಷನ್ ತಗೊಂಡು ಬಂದು ನಮ್ಮ ಕರಾವಳಿ ಪ್ರದೇಶದ ಬಂಟರಿಗೆ ಅಲ್ಲದೆ ಎಲ್ಲ ಸಮಾಜದವರಿಗೂ ಮೆಡಿಕಲ್ಗೆ, ಮದುವೆಗೆ, ಮನೆ ಇಲ್ಲದವರಿಗೆ ಮನೆ, ಎಜುಕೇಷನ್ಗೆ, ಸ್ಪೋರ್ಟ್ಸ್ಗೆ, ಹೀಗೆ 5 ಬೇರೆ ಬೇರೆ ಸಮಾಜ ಕಲ್ಯಾಣಕ್ಕೆ ಸಹಾಯ ಮಾಡುತ್ತಾ ಬಂದಿದೆ. ಸುಮಾರು 20 ಕೋಟಿಗಿಂತಲೂ 4 ವರ್ಷದಿಂದ ಮುಂಬೈಯಿಂದ ತಂದು ಊರಿನಲ್ಲಿ ಯಾವುದೇ ದೇವಸ್ಥಾನ ಇರಲಿ, ಧಾರ್ಮಿಕ ಆಗಿರಲಿ, ಸ್ಕೂಲ್ ಆಗಿರಲಿ, ಯಾವುದೇ ಕೆಲಸ ಕಾರ್ಯಗಳಿಗೆ ಸ್ಪಂದನೆ ನೀಡುತ್ತಾ ತುಂಬ ಒಳ್ಳೆಯ ಕೆಲಸ ಜಾಗತಿಕಗೊಂಡಂಗೆ ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷಪಡ್ತೇನೆ. ಈಗ ನಾವು ಸುಮಾರು ಸಲ ಇದು ಯಾವುದೇ ನಾವು ಪಕ್ಷದವರಲ್ಲ, ಯಾವುದೇ ಸಮಾಜದ ಎಲ್ಲ ಸಮಾಜದ ಸ್ಥಿತಿಗೆ ಪಾತ್ರ ಆದ ನಮ್ಮ ಸಂಸ್ಥೆ ಈಗ ಎಲ್ಲ ಕಡೆಯಿಂದ ಒಂದು ನಮ್ಮ ಸಮಾಜದವರ ಕಂಪ್ಲೇಂಟ್ ಬರ್ತಾ ಇದೆ. ಯಾಕೆಂದರೆ ಎಲ್ಲ ಸಮಾಜದವರಿಗೂ ನಿಗಮ ಸಿಕ್ಕಿದೆ, ಎಲ್ಲ ಸಮಾಜದವರಿಗೆ ಸರ್ಕಾರ ಸಹಾಯ ಮಾಡ್ತಾ ಇದೆ. ಆದರೆ ಬಂಟರಿಗೆ ಯಾವುದೇ ರೀತಿಯಲ್ಲಿ ಸರ್ಕಾರದ ಸಹಕಾರ ಸಿಗ್ತಾ ಇಲ್ಲ. ಇದರ ಅರ್ಥ ಯಾಕೆ ಈಗ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ನಾವು ಇಷ್ಟರವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಬೊಮ್ಮಾಯಿ ಅವರಿಗೆ 2-3 ಸಲ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮನವಿಯನ್ನು ಸಲ್ಲಿಸಿದ್ದೇವೆ. ನಮಗೆ ಪಾಸಿಟಿವ್ ಆಗಿ ಅವರು ಹೇಳಿದ್ದಾರೆ, ಬಂಟರಿಗೆ ನಿಗಮ ಮಾಡುವ. ನಮ್ಮದು ಕೇಳಿಕೆ ಅಂದರೆ 3Bಯಿಂದ 2Aಗೆ ನಮಗೆ ಎಲ್ಲ ಸೌಕರ್ಯ ಸಿಗಬೇಕು. ಇದಕ್ಕೆ ನಾವು ಹೋರಾಟ ಇಷ್ಟವರೆಗೆ ಮಾಡಲಿಲ್ಲ. ನಮ್ಮದು ಶಾಂತ ರೀತಿಯ ಸಂಸ್ಕಾರಯುತವಾಗಿ ನಾವು ಬೇಡಿಕೆ ಸಲ್ಲಿಸಿದ್ದೇವೆ. ಇದರ ಅರ್ಥ ನಮಗೆ ಬಂಟರಿಗೆ ಏನು ಶಕ್ತಿ ಇಲ್ಲ ಅಂತ ಅಲ್ಲ. ಹೊಸದರು ಹೇಳಿದ್ದಾರೆ, ನಿಮ್ಮ ಬೇಡಿಕೆಯನ್ನು ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ. ನಮ್ಮದು ಬೇಡಿಕೆ ಒಂದು 3B ಇದು 2Aಗೆ ಎಲ್ರಿಗೂ ಸಿಗುವಂಥ ಸೌಲಭ್ಯ ನಮಗೂ ಸಿಗಬೇಕು. ಮತ್ತು ಎಲ್ಲ ಸಮಾಜದವರು ನಿಗಮ
ಸಿಕ್ಕಿದೆ. ನಮಗೂ ನಿಗಮ ರಚನೆ ಆಗಬೇಕು, ಬಂಡರ ನಿಗಮ. ಬೇರೆ ನಮ್ಮದು ಈಗ ಜಾಗತಿಕ ಬಂಟರ ಸಂಘ ಒಕ್ಕೂಟದ ನಾವೊಂದು ಪ್ರಾಜೆಕ್ಟ್ ಅಲ್ಲಿ ಮುಲ್ಕಿಯಲ್ಲಿ ಕೈಗೊಂಡಿದ್ದೇವೆ. ಅದರಲ್ಲಿ ಕೂಡ ನಾವೊಂದು ಜಾಗ ನಮ್ಮ ದಾನಿ ಕನ್ಯಾ ಸದಸ್ಯರು ದಾನವಾಗಿ ನೀಡಿದ್ದಾರೆ. ಅದರಲ್ಲಿ ಏನಾದರೂ ಇನ್ನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಮ್ಮ CM ಮುಂಬೈ ಬಂದವರು ಹೇಳಿದ್ದಾರೆ, ನೀವು ಜಾಗ ತಗೊಳ್ಳಿ, ನಿಮಗೆ ಅಲ್ಲಿ ಡೆವಲಪ್ಮೆಂಟಿಗೆ ಸರ್ಕಾರದಿಂದ ನಾವು ಸಹಾಯ ಮಾಡ್ತೇವೆ ಅಂತ. ಅದರ ಬಗ್ಗೆ ಕೂಡ ನಾವು CMಗೆ ಹೋಗಿ ಮನವಿ ಸಲ್ಲಿಸಿದ್ದೇವೆ. CM ಆದಷ್ಟು ಬೇಗ ಮಾಡುತ್ತೇವೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರು ಭರವಸೆ ಕೊಟ್ಟಿದ್ದಾರೆ. ಆದರೆ ಇಷ್ಟರವರೆಗೆ ಯಾವುದು ನಮಗೆ ಇಂಪ್ಲಿಮೆಂಟ್ ಆಗಿಲ್ಲ. ಯಾವುದೇ ಒಂದು ನಮ್ಮ ರಾಜ್ಯಾಧ್ಯಕ್ಷರು ನಾವು ಬಂಟ ಸಮಾಜದವರೇ. ನಮ್ಮ MLA ಅವರು 5 ಜನ MLA ಇದ್ದಾರೆ. ಅವರು ಮಾಡಬೇಕಾಗಿತ್ತು. ನಾವು ಕೂಗಬೇಕಂತಿಲ್ಲ, ನಾವು ಕೇಳಬೇಕಂತಿಲ್ಲ. ನಾವು ಈ ಊರಿನಲ್ಲಿ ಯಾವುದೇ ಕೆಲಸ ಬೇಕಾದರೆ ಬಂಟರು ಬೇಕು. ನಮ್ಮದು ಬ್ರಹ್ಮಕಲಶ ಆಗಲಿ, ದೇವರ ಕೆಲಸ ಆಗಲಿ, ದೇವಸ್ಥಾನ ಆಗಲಿ, ನಾವೆಲ್ಲ ಕಡೆ ಇದ್ದೇವೆ. ಬಂಟರು ಎಲ್ಲಿ ಊರಿನವರಿಗೆ ಮುಂಬೈಯಲ್ಲಿ ಬಂದು ಯಾವುದಾದ್ರೂ ಸಭೆ ಸಮಾರಂಭ ಮಾಡುವುದಾದ್ರೂ ಬಂಟರು ಬೇಕು. ಅಲ್ಲಿ ನಾವು ಯಾವುದೇ ಸಮಾಜದ ಜಾತಿ ನೀತಿ ನಾವು ನೋಡೋದಿಲ್ಲ. ನಾವು ಎಲ್ಲರ ನಮ್ಮವರಂತ ನಾವು ಇಷ್ಟವರೆಗೆ ಭಾವಿಸ್ಕೊಂಡು ಬಂದಿದ್ದೇವೆ. ಈಗ ನಮಗೂ ಕೂಡ ಸಮಾಜದ ಅವರಿಗೆ ಉತ್ತರ ಕೊಡಬೇಕಾಗ್ತದೆ. ಅವರು ಕೇಳೋ ಪ್ರಶ್ನೆಗೆ ನಮ್ಮ ನಾಯಕರು ಎಲ್ಲಿದ್ದಾರೆ, ನಮ್ಮ ನಾಯಕರು ಏನು ಮಾಡ್ತಾ ಇದ್ದಾರೆ, ಬಂಟರಿಗೆ ನಿಗಮ ಬೇಡವಾ, ಅವರು ಯಾಕೆ ಕೇಳುತ್ತಿಲ್ಲ, ಇಂಥ ಎಲ್ಲ ಪ್ರಶ್ನೆ ಬರ್ತಿದೆ. ಅದಕ್ಕೋಸ್ಕರ ನಾವು ಮನವಿ ಸಲ್ಲಿಸಿದ್ದೇವೆ. ಸರ್ಕಾರ ಇದಕ್ಕೆ ಸ್ಪಂದನೆ ನೀಡಬೇಕು. ಸ್ಪಂದನೆ ನೀಡದೇ ಇದ್ದರೆ ನೀವೇನು ಮಾಡ್ತೀರ ಅಂತ ಕೇಳುವವರಿದ್ದಾರೆ. ನಾವು ರಸ್ತೆಗೆ ಇಳಿದು ಕೂಗಾಡುವವರಲ್ಲ, ರಸ್ತೆಗಳು ಇಳಿದು ಹೋರಾಡುವವರು ಅಲ್ಲ. ನಮಗೆ ಸ್ಪಂದನೆ ಕೊಡದೇ ಇದ್ದರೆ ಈ ಸಲ ನಾವು ಕೂಡ ಚುನಾವಣೆ ಬರ್ತಾ ಇದೆ, ನಾವು ಕೂಡ ಚುನಾವಣೆಯಲ್ಲೇ ಅದಕ್ಕೆ ಉತ್ತರ ಕೊಡ್ತೇವೆ. ನಮಗೆ ಖಂಡಿತ ನಿಗಮ ಬೇಕು. 2A ಫೆಸಿಲಿಟಿ ನಮ್ಮ ಬಂಟರು ನೋಡಲಿಕ್ಕೆ ದೊಡ್ಡ ದೊಡ್ಡ ಜನರು ಇದ್ದಾರೆ. ಅದು 25%. 75% ಜನರಿಗೆ ಮೆಡಿಕಲ್ ಇಲ್ಲ, ಎಜುಕೇಷನ್ ಮಕ್ಕಳಿಗೆ 100% ಟಿಕ್ಕನರು ಎಜುಕೇಷನ್ಗೆ ಪ್ರಾಬ್ಲಮ್ಮು. ಎಲ್ಲ ರೀತಿಯಲ್ಲಿ ನೋಡಿದ್ರು ತುಂಬ ಕಷ್ಟದವರು ರೂರಲ್ ಏರಿಯಾದಲ್ಲಿದ್ದಾರೆ. ಹಾಗಾದರೆ 2A ಒಂದು ನಮಗೆ ಮೀಸಲಾತಿ ಬಂದರೆ ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಒಳ್ಳೆ ಅದು ನೌಕರಿ ಇದಕ್ಕೆ ಎಲ್ಲದಕ್ಕೂ ನಮಗೆ ಆ ಫೆಸಿಲಿಟಿ ಸಿಕ್ಕಿದ್ರೆ ನಮ್ಮವರಿಗೆ ತುಂಬ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಇವರು ಅವರ MLA ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅದು ಭಾರಿ ಸಂತೋಷ ಅವರಿಗೆ. ಆದರೆ ನಮ್ಮವರು ಏನು ಮಾಡ್ತಾರೆ ಅಂತ ಅದೇನು ಸಿಗದೇ ಇದ್ರೂ ಉಂಟಲ್ಲ. ಈಗ ಬಜೆಟ್ ಆಯಿತು ನಾವು ಈಗ ಹೇಳಿದ್ರು ದೇವಪ್ರಸಾದ್, ನಾವು ಬೇಡುವವರಲ್ಲ ಅಂತ. ನಾವು ಬೇಡುವವರಲ್ಲ, ನಾವು ಡೊನೇಷನ್ ಅದು ಇದು ಮಾಡಿ ನಮ್ಮ ಸಮಾಜವನ್ನು ನಾವು ಸಾಕ್ತೇವೆ, ಅದಲ್ಲ. ಆದರೆ ಈ ತಾರತಮ್ಯ ಯಾಕೆ? ಎಲ್ರಿಗೂ ನೀವು ಮಾಡ್ತೀರಿ, ಎಲ್ಲರೂ ಇದು ಮಾಡ್ತೀರಿ, ನಮಗೆ ಇದು ಯಾಕೆ ತಾರತಮ್ಯ ಮಾಡ್ತೀವಿ? ನಾವು ನಮ್ಮ ಬಡವರನ್ನು ಈಗ 20 ಕೋಟಿ ಮುಂಬೈಯಿಂದ ತಂದು ನಾವು ಇಲ್ಲಿ 250ಕ್ಕಿಂತಲೂ ಹೆಚ್ಚು ಮನೆ ತರ್ಪಾಲ್ ಮನೆಯವರಿಗೆ ಅದು ಇದು ಅಂತ ನಾವು ಎಲ್ಲಿ ಏನು ಪ್ರಾಬ್ಲಮ್ ಆದರೂ ನಾವಲ್ಲಿ ರೆಡಿ ಆಗ್ತೇವೆ. ನಮ್ದು ಇದು ಇಲ್ಲ, ಹೋರಾಟ ಮಾಡಲಿಲ್ಲ. ನಮ್ಮಲ್ಲಿ ಲೀಡರ್ ಇಲ್ಲಿ ಎಲ್ಲ ಕೆಲವರು ಇದ್ದಾರೆ, ನಮ್ಮವರು ಕೂಡ. ಅವರಿಗೆಲ್ಲ ವಯಸ್ಸಾಗಿದೆ. ಈಗ ಇನ್ನು ವಯಸ್ಸಾದವರಿಗೆ ಯಂಗ್ಸ್ಟರ್ ಲೀಡರ್ಶಿಪ್ ತಗೊಂಡ್ರೆ ಅದು ಇದೆಲ್ಲ ನೆನಪು ಮಾಡ್ಬೋದು ಅಂತ ಅನಿಸ್ತದೆ. ಬೇಕಾಗಿಲ್ಲ ಅಲ್ಲ, ನಮ್ಮನ್ನು ನಿರ್ಬಲರಂತವರು ಎನಿಸ್ತಾರೆ. ಆದರೆ ನಾವು ಈ ಸಲ ಹೋರಾಟ ಮಾಡೋದಿಲ್ಲ, ಖಂಡಿತ ಒಂದು ಮಾಡ್ತೇವೆ. ನಾವು ಇದರ ಮೊದಲು ಕೂಡ ಮಾಡಿ ತೋರಿಸ್ತೇವೆ. ಇಲ್ಲಿ ಒಂದು ಸುಂದರಂ ಶೆಟ್ಟಿ ಅವರ ಒಂದು ರೋಡಿನ ವಿಷಯ ಬಂದಾಗ ಆ ಇಲೆಕ್ಷನಲ್ಲಿ ನಾವು ಬಂಟರು ಎಲ್ಲ ಒಟ್ಟಾಗಿದ್ದಾರೆ. ಈಗ ನಾವು ಅಂಥ ಸಂದರ್ಭ ಬಂದರೆ ಓಟು ಅಲ್ಲಿ ಗುಟ್ಟಲ್ಲಿ ಆಗುದಲ್ಲ, ಎದುರು ಹೋರಾಟ ಮಾಡಲಿಕ್ಕೆ ಕಟ್ ಮಾಡಬೇಕಂತಿಲ್ಲ. ಅದು ಖಂಡಿತ ಮಾಡ್ತೇವೆ. ಒಂದು ಶಕ್ತಿ ನಮ್ಮ ಹತ್ರ ಇದೆ. ನಮ್ಮ ಹತ್ರ 150 ಮನಸಂಘ ಇದ್ರೆ ಆದರೆ UAE ಅಲ್ಲಿ, ಅಮೆರಿಕದಲ್ಲಿ ಎಲ್ಲ ಕಡೆ ಇದೆ. ಆ ಒಂದು ಓಟಿನ ಸಂದರ್ಭದಲ್ಲಿ ಎಲ್ಲ ರಜೆ ಮಾಡಿ ಬಂದು ಸೋಲಿಸ್ಲಿಕ್ಕೆ ಯಾರು ನಮ್ಗೆ ಕಷ್ಟ ಆಗ್ಲಿಕ್ಕಿಲ್ಲ. ಒಂದು ಖಂಡಿತ ನಾನು ಹೇಳ್ತೇನೆ, ಪ್ರತಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಒಂದೊಂದು ಬಂಟರನ್ನು ನಿಲ್ಲಿಸ್ತೇವೆ. ಒಂದು 5,000 ಓಟ್ ತಗೊಂಡ್ರೆ ಸಾಕು ಬಂಟರು ನಿಂತವರು.
ಇಂಡಿಪೆಂಡೆಂಟ್ ನಿಂತವ್ರು 2-3 ಸಾವಿರ ಸೋಲಿಸಲಿಕ್ಕೆ ಅಷ್ಟೇ ಸಾಕಾಗ್ತದೆ. ಈಗ ಎಲ್ಲ ಕ್ಷೇತ್ರದಲ್ಲಿ ಫೈಟ್ ಇದೆ. ಈ ಸಲ ಅಷ್ಟು ಸುಲಭವಿಲ್ಲ ಯಾರಿಗೂ. ಯಾರು ಎಲ್ಲಿ ಯಾವುದೇ ನಾನು ಈ ಪಕ್ಷ ನಾನು ಗೆಲ್ತೇನೆ, ನಾನು ಆ ಜಾತಿ ಈ ಜಾತಿ ಎಲ್ಲದಕ್ಕೂ ಮದ್ದಿದೆ. ಮದ್ದು ಖಂಡಿತ ಮಾಡ್ತೇವೆ ನಾವು. ಮಾಡಲಿಕ್ಕೆ ಇಷ್ಟರವರೆಗೆ ಎನಿಸ್ಲಿಲ್ಲ. ಇಷ್ಟವರು ನಾವು ನಮ್ಮವರು ಅಂತ ಕೆಲವರಿಗೆ ನಮ್ಮವರಿಗೆ ಎಲ್ಲ ಅವರನ್ನು ಪ್ರೀತಿ ಹೆಚ್ಚಾಗಿದೆ ನಮಗೆ, ಅವರಿಗಿಲ್ಲ. ಅದು ಪ್ರಾಬ್ಲಮ್ ಅದಾದ್ರೆ ನಿಮ್ಮ ಕ್ವಶನ್ ಭಾರಿ ಒಳ್ಳೆ ಕ್ವಶನ್.